ನಂದಿವನದಲ್ಲಿ ನಡೀತಾ ಇರುವಂತಹ ನಾದಾರಾಧನೆ 2 ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ, ನಾದ ಅನ್ನುವುದಕ್ಕೆ ವಿಶೇಷವಾದಂಥ ಅರ್ಥ ಇದೆ. ಶಿವ ಮತ್ತು ಶಕ್ತಿಯ ಸಂಗಮವೇ ನಾದ ಅನ್ನುವುದು ಪುರಾಣಗಳು, ಇತಿಹಾಸಗಳು ನಮಗೆ ಹೇಳಿಕೊಡ್ತವೆ. ಬಹುಶಃ ಒಂದು ಅತ್ಯಂತ ಆಪ್ಯಾಯಮಾನವಾದಂತಹ ವಾತಾವರಣದಲ್ಲಿ ನಂದಿವನದಲ್ಲಿ ಶಿವ ಮತ್ತು ಶಕ್ತಿಯ ಸಂಗಮವಾದಂಥ ನಾದಾರಾಧನೆ ಈ ಸ್ಥಳದಲ್ಲಿ ನಡೀತಾ ಇದೆ ಅನ್ನುವುದಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಆಹ್ವಾನಿಸ್ತಾ, ಕೊನೆತೋಟ ಮನೆಯ ಎಲ್ಲರ ಪರವಾಗಿ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಇವತ್ತು ಸಂಗೀತ ಕಚೇರಿಯನ್ನು ನಡೆಸಿಕೊಡಲಿರುವಂತಹ ಕಲಾವಿದರು ನಮ್ಮ ಜೊತೆಗೆ ಎಲ್ಲರೂ ಬಂದು ಸೇರಿಕೊಂಡಿದ್ದಾರೆ. ಕಲಾವಿದರೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ, ಕಲಾವಿದರ ಕಿರು ಪರಿಚಯವನ್ನು ಆಮೇಲೆ ನೀಡುತ್ತಾ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ದೀಪ ಬೆಳಗಿಸಿ ಉದ್ಘಾಟನೆಯನ್ನು ಮಾಡುವವರಿದ್ದೇವೆ. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಬೇಕಾಗಿ ಪುತ್ತೂರಿನ ಸಂಗೀತ ಅಭಿಮಾನಿ ಅಂತ ನಾನು ಪ್ರೀತಿಯಿಂದ ಅವರನ್ನು ಹೇಳ್ಕೊಳ್ತಾ, ಹಿರಿಯ ನಿವೃತ್ತ ಉಪನ್ಯಾಸಕರು ಆಗಿರುವಂಥ ಪ್ರೊಫೆಸರ್ ದತ್ತಾತ್ರೇಯ ರಾಯ್ ಅವರು ಬಂದು ದೀಪ ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಮನೆಯವರ ಪರವಾಗಿ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. ಪ್ರಜ್ವಲಿಸಿರುವಂತಹ ಈ ದೀಪದ ಬೆಳಕು ಕಲಾವಿದರ ಬದುಕನ್ನು ಬೆಳಗುವುದಕ್ಕೆ ಇರಲಿ ಅನ್ನುವಂಥ ಆಶಯದೊಂದಿಗೆ, ಕಲಾವಿದರು ಬೆಳಿಬೇಕು ಅಂತಾದರೆ ವೇದಿಕೆ ನಿರ್ಮಾಣ ಆಗಬೇಕು, ಕಲೆ ಉಳಿಬೇಕು ಅಂತಾದರೆ ವೇದಿಕೆ ನಿರ್ಮಾಣ ಆಗಬೇಕು. ಆ ದೃಷ್ಟಿಯಿಂದ ಕಲೆಯನ್ನು ಬೆಳೆಸುವ ದೃಷ್ಟಿಯಿಂದ ಈ ನಂದಿವನದಲ್ಲಿ ನಾದಾರಾಧನೆ ನಡೀತಾ ಇದೆ ಅಂತ ಪ್ರೀತಿಯಿಂದ ನಿಮ್ಮೆಲ್ಲರ ಮುಂದೆ ಹೇಳ್ಕೊಳ್ತಾ, ಈ ಕಾರ್ಯಕ್ರಮದಲ್ಲಿ ಇಂದು ನಮಗೆ ಸಂಗೀತ ಕಚೇರಿಯನ್ನು ನೀಡಲಿಕ್ಕಿರುವಂತಹ ಕಲಾವಿದರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವಿ ವೆಲ್ಕಮ್ ಆಲ್ ದ ಆರ್ಟಿಸ್ಟ್ who are going to deliver a wonderful concert for about 3 hours. Welcome you all. ಇವತ್ತು ಗಾಯನದಲ್ಲಿ ನಮ್ಮ ಜೊತೆಗೆ ಇರುವಂಥವರು ಪುತ್ತೂರಿಗೆ ಪ್ರಥಮ ಬಾರಿ ಬಂದಿರುವಂತಹ ವಿದ್ವಾನ್ ಶ್ರೀ ವಿಘ್ನೇಶ್ ಈಶ್ವರ್ ಚೆನ್ನೈ ಅವರು. ವಿಶೇಷವಾಗಿ ಉಲ್ಲೇಖ ಮಾಡಲೇಬೇಕು, ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಯುವ ಕಲಾವಿದರುಗಳಲ್ಲಿ ಮೇಲು ಪಂಕ್ತಿಯಲ್ಲಿ, ಅಗ್ರ ಪಂಕ್ತಿಯಲ್ಲಿ ಗುರುತಿಸಲ್ಪಡುವಂತಹ ಕಲಾವಿದರುಗಳಲ್ಲಿ ಒಬ್ಬರು ಶ್ರೀ ವಿದ್ವಾನ್ ವಿಘ್ನೇಶ್ ಈಶ್ವರ್ ಚೆನ್ನೈ ಅವರು. ತಮ್ಮ ಘನ ಶಾರೀರ ಹಾಗೂ ಶ್ರುತಿಬದ್ಧವಾದಂತಹ ಪ್ರಸ್ತುತಿಗೆ ಹೆಸರು ಪಡೆದಂತಹ ಕಲಾವಿದರು ತಮ್ಮ 4ನೇ ವರ್ಷದ ವಯಸ್ಸಿನಿಂದಲೇ ಶಾಸ್ತ್ರೀಯ ಸಂಗೀತ ಕಚೇರಿಯನ್ನು ಅಭ್ಯಸಿಸಿ ನಿರಂತರವಾಗಿ ಸಂಗೀತ ಕಚೇರಿಯನ್ನು ನೀಡುತ್ತಾ ಬಂದವರು. ತಮ್ಮ ಆರಂಭಿಕ ಶಿಕ್ಷಣವನ್ನು TS ಅನಂತರಾಮ್ ಭಾಗವತರವರಲ್ಲಿ ಕಲಿತಂತಹ ಶ್ರೀಯುತರು ತದನಂತರ TM ಕೃಷ್ಣ ಅವರ ಶಿಷ್ಯರಾಗಿ ಕೂಡ ಮುಂದುವರೆದಂಥವರು. ಅನೇಕ ಪ್ರಶಸ್ತಿಗೆ ಭಾಜನರಾಗಿರುವಂಥ ಶ್ರೀಯುತರ ಕೆಲವೊಂದು ವಿಶೇಷವಾದಂತಹ ಉಲ್ಲೇಖ ಮಾಡಬಹುದಾದಂಥ ಪ್ರಶಸ್ತಿಗಳನ್ನು ಹೆಸರಿಸಬಹುದಾದಂಥದ್ದಾದರೆ, ಬೆಸ್ಟ್ ಕಾನ್ಸರ್ಟ್ ಅವಾರ್ಡ್ 2019 ಬೈ ಮ್ಯೂಸಿಕ್ ಅಕಾಡೆಮಿ ಮೆಡ್ರಾಸ್, ಷಣ್ಮುಖ ಸಂಗೀತ ಶಿರೋಮಣಿ ಷಣ್ಮುಖಾನಂದ ಫೈನ್ ಆರ್ಟ್ಸ್ ಆ್ಯಂಡ್ ಸಂಗೀತ ಸಭಾ ಮುಂಬೈಯಿಂದ, ಅದೇ ರೀತಿ ಕೇದಾರಂ ಯುವ ಗಾನಮೂರ್ತಿ ಅವಾರ್ಡ್, ಬೆಸ್ಟ್ ವೋಕಲಿಸ್ಟ್ ಅವಾರ್ಡ್ 1 ವರ್ಷಕ್ಕಲ್ಲ ಸತತವಾಗಿ ಹಲವಾರು ವರ್ಷಗಳ ಬಾರಿ 2015, 2018, 2019 ಹೀಗೆ ಬೆಸ್ಟ್ ವೋಕಲಿಸ್ಟ್ ಅವಾರ್ಡ್, ಹೀಗೆ ಹಲವಾರು ಪ್ರಶಸ್ತಿಗೆ ಭಾಜನರಾಗಿರುವಂತಹ ಶ್ರೀ ವಿಘ್ನೇಶ್ ಈಶ್ವರ್ ಚೆನ್ನೈ ಅವರು ಆಕಾಶವಾಣಿಯ ಗ್ರೇಡೆಡ್ ಕಲಾವಿದರು ಕೂಡ ಹೌದು. ಆನ್ ಬಿಹಾಫ್ ಆಫ್ ಆಲ್ ಆಫ್ ಅಸ್ ಎ ವಾರ್ಮ್ ವೆಲ್ಕಮ್ ಟು ಯು ಸರ್. ಇವತ್ತು ನಮ್ಮ ಜೊತೆಗೆ ವಯಲಿನ್ನಲ್ಲಿ ಸಹಕರಿಸಲಿರುವಂಥವರು ಶ್ರೀ ವಿದ್ವಾನ್ ಸಾಯಿ ರಕ್ಷಿತ್ ಅವರು. ಹೆಸರಿನಲ್ಲಿಯೇ ಜೋಡಿಸಿಕೊಂಡಂತಹ, ಖಂಡಿತವಾಗಿ ಉಲ್ಲೇಖ ಮಾಡಬೇಕು, ಸತ್ಯಸಾಯಿ ಬಾಬಾ ಅವರ ಭಕ್ತಿಯಿಂದ ಆರಾಧನೆ ಮಾಡುವಂಥ ಸಾಯಿ ರಕ್ಷಿತ್ ಅವರು ಕಲೈಮಾಮಣಿ ಕನ್ಯಾಕುಮಾರಿ ಅವರ ಶಿಷ್ಯ. ಇವರ ಪ್ರಥಮ ಗುರುಗಳು TV ರಮಣಿ ಹಾಗೆ KV ರಾಜೇಶ್ ಅವರು. ತನ್ನ 6ನೇ ವರ್ಷದಿಂದಲೇ ವಿಶೇಷವಾದಂತಹ ವಯಲಿನ್ ಅಭ್ಯಾಸವನ್ನು ಪ್ರಾರಂಭ ಮಾಡಿರುವಂತಹ ಸಾಯಿ ರಕ್ಷಿತ್ ಅವರು ದೇಶ ವಿದೇಶದಾದ್ಯಂತ ಹಲವಾರು ಕಲಾವಿದರುಗಳಿಗೆ ಪಕ್ಕವಾದ್ಯದಲ್ಲಿ ನೇರವಾಗಿ ಸಹಕರಿಸಿದಂಥವರು. ಜೊತೆಗೆ ವಿಶೇಷವಾಗಿ ತಾವೇ ಸ್ವತಃ ಸಂಗೀತ ಕಾರ್ಯಕ್ರಮಗಳನ್ನು ಕೂಡ ನೀಡುವಂಥ ಕಲಾವಿದ. ವಿಶೇಷವಾಗಿ ಉಲ್ಲೇಖಿಸುವಂತೆ
ಬಾಲಭಾಸ್ಕರ ಪ್ರಶಸ್ತಿಯನ್ನು ಪಡೆದಿರುವಂಥ ಇವರು ಬೆಸ್ಟ್ ವೋಕಲ್ ಅಕಂಪನಿಂಗ್ ಅವಾರ್ಡನ್ನು ಕೂಡ ಪಡೆದಂಥವರು. ಅದೇ ರೀತಿ ಲಾಲ್ಗುಡಿ ಜಯರಾಮನ್ ಎಂಡೋಮೆಂಟ್ ಅವಾರ್ಡಿಗೆ ಕೂಡ ಭಾಜನರಾಗಿರುವಂತಹ ಇವರು ಉಲ್ಲೇಖ ಮಾಡಲೇಬೇಕು. ಮೊನ್ನೆ ಮಾರ್ಗಳಿ ಉತ್ಸವದಲ್ಲಿ ನಡೆದಂತಹ ಲೆಗ್ ಡೆಮೋದಲ್ಲಿ ನೋಟು ಸ್ವರದ ಬಗ್ಗೆ ವಿಶೇಷವಾದಂಥ ಲೆಗ್ ಡೆಮೋವನ್ನು ನೀಡಿರುವುದನ್ನು ನಾವೆಲ್ಲ ಕೇಳಿದ್ದೇವೆ ಸರ್. ವಿ ರೆಕಗ್ನೈಸ್ ದ ಪರ್ಫಾರ್ಮೆನ್ಸ್ ವಿಚ್ ಯು ಡೆಲಿವರ್ಡ್ ಇನ್ ದ ಮಾರ್ಗಳಿ ಉತ್ಸವ. ಆನ್ ಬಿಹಾಫ್ ಆಫ್ ಆಲ್ ಆಫ್ ಅಸ್ ಎ ವಾರ್ಮ್ ವೆಲ್ಕಮ್ ಟು ಯು ಸರ್. ವಿಶೇಷವಾಗಿ ನಮ್ಮ ಜೊತೆಗೆ ಇವತ್ತು ಒದಗಿ ಬಂದವರು ಅಂತ ನಾವು ಹೇಳಬೇಕು. ಆಹ್ವಾನ ಪತ್ರಿಕೆಯಲ್ಲಿ ನಾವು ಮೃದಂಗದಲ್ಲಿ BS ಪ್ರಶಾಂತ್ ಅವರ ಹೆಸರನ್ನು ಉಲ್ಲೇಖ ಆಗಿಲ್ಲ. ಆದರೆ ಬಹುಶಃ ಇವತ್ತು ನಮಗೆ ಒಂದರ್ಥದಲ್ಲಿ ಅವರು ಒದಗಿ ಬಂದವರು. ಅನಿವಾರ್ಯ ಕಾರಣದಿಂದಾಗಿ ಬರಲಿಕ್ಕೆ ಆಗದಿದ್ದಂಥ ಸಂದರ್ಭದಲ್ಲಿ ನಮಗೆ ಕೇಳಿಕೊಂಡಾಗ BS ಪ್ರಶಾಂತ್ ಅವರು ಬಹುಶಃ ಅದಕ್ಕೆ ಸರಿಯಾದ ಕಲಾವಿದರಾಗಿ ನಮಗೆ ಒದಗಿ ಬಂದವರು. ಅಂತಹ ಒದಗಿ ಬಂದಂತಹ BS ಪ್ರಶಾಂತ್ ಅವರನ್ನು ಪ್ರೀತಿಪೂರ್ವಕವಾಗಿ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ತಮ್ಮ 3ನೇ ವಯಸ್ಸಿನಲ್ಲಿಯೇ ಮೃದಂಗ ಅಭ್ಯಾಸವನ್ನು ಪ್ರಾರಂಭಿಸಿರುವಂತಹ BS ಪ್ರಶಾಂತ್ ಅವರು ಗಾನ ಕಲಾಭೂಷಣ ವಿದ್ವಾನ್ KN ಕೃಷ್ಣಮೂರ್ತಿ ಅವರಲ್ಲಿ ತಮ್ಮ ಅಭ್ಯಾಸವನ್ನು ಪ್ರಾರಂಭಿಸಿ, ಅದೇ ರೀತಿ ಕಂಜೀರದಲ್ಲಿ ಅತ್ಯಂತ ಯಶಸ್ವಿ ಕಲಾವಿದ ಮತ್ತು ಗುರುತಿಸಬಹುದಾದಂಥ ಕಲಾವಿದರಾದಂಥ ವ್ಯಾಸವಿಠಲ್ ಅವರಲ್ಲಿ ಕೂಡ ತಮ್ಮ ಅಭ್ಯಾಸವನ್ನು ಮುಂದುವರಿಸಿ, ಅದೇ ರೀತಿ ಪತ್ರಿ ಸತೀಶ್ ಕುಮಾರ್ ಅವರ ಶಿಷ್ಯ ಅನ್ನುವುದನ್ನು ಹೆಮ್ಮೆಯಿಂದ ಗುರುತಿಸ್ತಾ ಇದ್ದೇವೆ. ಪ್ರಸಾರ ಭಾರತಿ ಬೆಂಗಳೂರು ಹಾಗೂ ಆಕಾಶವಾಣಿಯ ಕಲಾವಿದರಾಗಿರುವಂತಹ BS ಪ್ರಶಾಂತ್ ಅವರ ವಿಶೇಷವಾಗಿ ಉಲ್ಲೇಖ ಮಾಡಬಹುದಾದಂತಹ ಪ್ರಶಸ್ತಿಗಳನ್ನು ಉಲ್ಲೇಖಿಸುವುದಕ್ಕೆ ಬಯಸ್ತಾ ಇದ್ದೇವೆ. ಬೆಸ್ಟ್ ಮೃದಂಗಂ ಅವಾರ್ಡ್ ಬೈ ಮ್ಯೂಸಿಕ್ ಅಕಾಡೆಮಿ ಮೆಡ್ರಾಸ್, ಅದೇ ರೀತಿ ಬೆಸ್ಟ್ ಮೃದಂಗಂ ಅಕಂಪನಿಂಗ್ ಅವಾರ್ಡ್ ಬೈ ಷಣ್ಮುಖಾನಂದ ಫೈನ್ ಆರ್ಟ್ಸ್ ಸಭಾ ಮುಂಬೈ. ಹೀಗೆ ಹಲವಾರು ಪ್ರಶಸ್ತಿಗೆ ಭಾಜನರಾಗಿರುವಂತಹ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಇರುವಂಥ ಇನ್ನೋರ್ವ ಕಲಾವಿದರು ಯುವ ಕಲಾವಿದ ಕಂಜೀರದಲ್ಲಿ ಶ್ರೀ ಅನಿರುದ್ಧ್ ಆತ್ರೇಯ ಅವರು. ಯುವ ಕಲಾಭಾರತಿ ಬಿಸ್ಮಿನ್ನಾ ಖಾನ್ ಯುವ ಪುರಸ್ಕಾರಕ್ಕೆ ಭಾಜನರಾಗಿರುವಂತಹ ಸಂಗೀತ ಪರಂಪರೆಯಿಂದ ಬಂದಂತಹ ಶ್ರೀ ಅನಿರುದ್ಧ್ ಆತ್ರೇಯ ಇವರ ಗುರುಗಳು ವಿ ನಾಗರಾಜನ್ ಅವರು. ತದನಂತರ TK ಮೂರ್ತಿ ಅವರಿಂದ ಅಭ್ಯಾಸವನ್ನು ಮುಂದುವರಿಸಿರುವಂತಹ ಇವರು ಹಲವಾರು ಕಲಾವಿದರುಗಳಿಗೆ ಪಕ್ಕವಾದ್ಯದಲ್ಲಿ ಸಹಕರಿಸಿದಂಥವರು. ಈ ಎಲ್ಲ ಕಲಾವಿದರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಬಂದಿರುವಂಥ ನೀವೆಲ್ಲ ಕಲಾ ಅಭಿಮಾನಿಗಳು, ಕಲಾ ಪೋಷಕರು, ಕೊನೆತೋಟ ಮನೆಯವರ ಪರವಾಗಿ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ, ಮಾಧ್ಯಮ ಮಿತ್ರರು ನೀವು ನಮ್ಮ ಜೊತೆಗೆ ಇದ್ದೀರಿ, ನಿಮ್ಮೆಲ್ಲರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ, ಕಲೆ ಅನ್ನುವುದು ಒಂದು ಸಮುದ್ರದ ಹಾಗೆ. ಬಹುಶಃ ಆ ಸಮುದ್ರದ ಒಂದಿಷ್ಟು ಬಿಂದುಗಳನ್ನು ನಾವು ಸ್ವೀಕರಿಸಲಿಕ್ಕೆ ಸಾಧ್ಯ ಆದರೆ ಆ ಕಲಾ ತಾಯಿಯ ಸೇವೆಯನ್ನು ನಾವು ಮಾಡಿದ ಹಾಗೆ ಆಗುತ್ತದೆ ಅಂತ ಹೇಳ್ತಾ ಆ ಕಲಾ ಮಾತೆಗೆ ನಮಸ್ಕರಿಸ್ತಾ ಮುಂದಿನ ವೇದಿಕೆಯನ್ನು ಕಲಾವಿದರಿಗೆ ಬಿಟ್ಟುಕೊಡ್ತಾ ಇದ್ದೇವೆ. ದ ಸ್ಟೇಜ್ ಈಸ್ ಓವರ್ ಟು ಯು ಸರ್. ವಿ ಆಲ್ ಲುಕ್ ಫಾರ್ವರ್ಡ್ ಫಾರ್ ಎ ವಂಡರ್ಫುಲ್ ಕಾನ್ಸರ್ಟ್ ಫ್ರಮ್ ದಸ್ ನಂದಿವನ. ಥ್ಯಾಂಕ್ ಯು. Thank you so much for inviting us to sing in this and perform in this beautiful place. And I would also like to, on behalf of all of us, especially thank BS Prashant for really accepting to play today last minute because of unavoidable circumstances. NC Bharadwaj could not make it today, and very readily BS Prashant sir accepted to come and play with us, and very grateful to you Anna for that, and thank you. ಜಗದಯ ನಂದಕರಕ
Bani
ಸ್ವಗುಣ ಸುರಗಣ ಮದಹರಣ ಸನಾತನ ಜನುರ ಜಗತ್ತಯ ದಾದನಿ ದನಿ ಬಬ ದನಿ ಬನಿ ದನಿ ಬಮರಿ ದಾದನಿ ದನಿ ಬಬ ದನಿ
ದೀನ ಕರ ವಿರಾಧರ ಅವನ ವೀರ ವನನದ ಪರಾಶರ ಮನೋಹರ ವಿಧೃತ ತ್ಯಾಗರಾಜ ಸಲ್ಲುದ ಬಬನಿ ಬಬನಿ ಬಬ ಮಬನಿ ಬನಿ ಬಬ ಮಮ ಬಮನಿ ಬಮ ಧನಿ ಬಮ ಮಗ ಬಬ ಮರಿ ದಬ ಮರಿ ಧನಿ ಬಮರಿ ಧನಿ ಬಮರಿ ದಬ ಮಬ ಧನಿ ದಬ ನಿ ಧನಿ ದ ಮರಿ ದಬ ಮರಿ ಧನಿ ಬಬ ಧನಿ ಬ ರಿ ದ ಧನಿ ಬಬ ಜಗತ್ತ ರವಿ ಧನ ಋಣ ವಸಮಾನ ಚರಣ ರಮಣ ಬಾಬ ಗಜನ್ ಅವರ ಜಗದ ಜಾನಿರುದ ಜಗ ಜಯ ಜಗ ಜಯ
ಕೊಲುವ ಮರೆಗದ ಕೋದಡಬಯಣಿ ಈ ಕೊಲುವ ಮರೆಗದ ಕೋದಡಬಯಣಿ ಈ ಕೊಲುವ ಮರೆಗದ ಕೋದಡಬಯಣಿ ಈ ಕೊಲುವ ಮರೆಗದ
పురమున చెలువుందవాడుచు తంబూర చేకొని చెలుబొల్దపాడుచు తంబూర చేకొని చేకొని చెలువొల్దవాడుచు తంబూర తంబూర చేకొని చెలువొల్దవాడుచు తంబూర ri ni tambura
da
Raga is Ramakali. Rama Rama Kali Kalushaya Virama
ರಾಮ ರಾಮ ಕಲಿ ಕಲುಷಯ ರಾಮ ಧರ ರಾಮ 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 ಕಲಿ ಕಲುಷಯ ರಾಮ ಧರ Sir, you can adjust the lights after the song gets over, please. It's very distracting otherwise. Shri Mahija Kama Suguna Dhama Parandhama Kama Shri Mahija ಮಾಮವ ಶಿವ ಗುರು ಗುಹ ಸೂತ್ರಮ ವಿಭುದ ವಿನುತ ನಾಮ ಧಾಪ ಮಗ ಗಪದ ನಿಧನ ಮಗ ದಾಪ ಮಗ ದಾಪ ಮಗ 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 ರೇ ಗ ಧಾ ಪ ಗ ಮಗ ರೇ ಗ ನಿ ದ ಸ ರೇ ಗ ಪ ಗ ಧಾ ಪ ಗ ನಿ ದ ಪ ಮ ಗ ಪ ದ ಸ ಸ ಗ ರಿ ಸ ನಿ ಧ ರಿ ಸ ನಿ ದ ಪ ಮ ಗ ಸಾ ನಿ ದ ಪ ಮ ಗ ರೇ ಗ ಧ ಪ ಮ ಗ ಗ ಪ ದ ನಿ ದ ದ ಪ ಮ ಗ ದ ಪ ಪ ಮ ಗ ದ ಪ ಮ ಗ ಪ ಮ ಗ ಮ ಗ ರೇ ಗ ದ ಪ ಗ ಮ ಗ ರಿ ದ ಸ ರೇ ಗ ಪ ಗ ದ ಪ ಗ ರಿ ದ ಪ ಮ ಗ ಪ ದ ಸ ಸ ಗ ರಿ ಸ ನಿ ದ ರಿ ಸ ನಿ ದ ಪ ಮ ಗ ಸಾ ನಿ ದ ಪ ಮ ಗ ರೇ ಗ ರಾಮ ರಾಮ ಕಲಿ ಕಲುಷಯ ವಿರಾಯ ಧರ ರಾಮ 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 ರಾಮ
ಚಿಲ್ದೆ ತೀರ್ಸುಡಂ ಚಿಲ್ದೆ ತೀರ್ಸುಡಂ ಕಂದ ಮೋಡಿರ 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 ಅಂತರಾತ್ಮನ ಕಂದ ಮೋಡಿರ
ತದರನ್ನ ತದರಿರನ ತದರಿರಿ ತದನ ತದರನಂ ತದರನಂ ತದರನನನನರಿ ತದನರಿ ತದನಂ ತದರಿ ತದರಿ ತದರಿ
Anantanam. Tagadaganam dadanam danam dadaganam dadagadaganam dam. Tagagagagaganam dadagaganam dadagadaganam dam. Tagadagagagaganam dagadagadagadagadaganam dagadagadagadagadaganam. Tagagadagadagadagadaganam dadagadaganam 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 dadagaganam 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 Ramani Samanamevaru Ramani Samanamevaru Ni Samanamevaru Samanamevaru Ramani Samanamevaru Ni Samanamevaru Samanamevaru Ramani Samanamevaru
ಬರು ರಾಮ ನೀ ರಮನ ಮೇವರು ನೀ ಸಮಗನ ಮೇವರು ಸಮಗನ ಮೇವರು ರಾಮ ನೀ ಸಮನ ಮೇವರು. ಸಮಾನಮವರು ರಾಮ ನೀ ಸಮಾನಮವರು ಸಮಾನಮವರು ರಾಮ ನೀ ಸಮಾನಮವರು ನೀ ಸಮಾನಮವರು ಸಮಾನಮವರು ರಾಮ ನೀ ಸಮಾನಮವರು 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 ರಾಮ ನೀ ಸಮಾನಮವರು ಸಮಾನಮವರು ರಾಮ ನೀ ಸಮಾನಮವರು ನೀ ಸಮಾನಮವರು ರಾಮ ನೀ ಸಮಾನಮವರು
Ahiri. This is Ahiri.
ಸದದ ಬರಿ ಸದ ಮರಿ ಮರಿ ಸನಿ ಸದ ಧನಿ 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 ಸದ ಧನಿ ದದ ಬಬ ಮಗರಿ ಸನಿ ಸಮಾಮ ಗಮ ಬವ ವದನಿ ಸನಿ ನಿದ ವದನಿ ಸರಿ ಗಮ ಗರಿ ಗದನಿ ನಿದ ಬವ ಮಗರಿ ಸನಿ ಗಮ ಗಮ ವದನಿ ಸರಿ ಗಮ ಗರಿ ಸನಿ ನಿದ ದವ ಪದ ಬರ ಮನಿ ಸಮಾನ ಮೆವರು
ni sa ga ga ma ga ga ri sa 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 ni da ga ga ri ri ga ma ba da ba da ni da ba ba da ni da ni sa da ni sa ri ga ga ni sa da ni sa ri ga ma ri ga sa ni da ni ga ri ga sa ri ni sa ba da ni sa ni da ni ba ba da ni ba da ga ma ba da ma ba ri ga ma ba ga ma da ri ga ri ga ma ba ga ma ba ma ba da ba da ni da ni da ri da ri ga ri da sa ni da ri da sa ni da da ba ma ga ga ri sa ra ma ni sa ma da ni sa ma na ma ba ru sa ma na ma ba ru sa ma ni sa ma na ma ni sa ma na ma ba ru sa ma na ma ba ru sa ma ni sa ma na ma
ಭಲೆ ಭಲೆ.
Sabash, sabash.
ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದ ಶೀಲೆ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದ
ಪ್ರಥಮ ತುಲಾ ವಂದಿತೋ ಕೃಪಾಳ ಪ್ರಥಮ ತುಲಾ ವಂದಿತೋ ಕೃಪಾಳ ಪ್ರಥಮ ತುಲಾ ವಂದಿತೋ ಕೃಪಾಳ ಗಜಾನನ ಗಣರಾಯ ಪ್ರಥಮ ತುಲಾ ವಂದಿತೋ ಕೃಪಾಳ ಗಜಾನನ ಗಣರಾಯ ಪ್ರಥಮ ತುಲಾ ವಂದಿತೋ ವಿಘ್ನ ವಿನಾಶಕ ಕುಣಿಜನವಾ ಬ್ರಹ್ಮಾಂಡ ನಾಯಕ ವಕ್ರತುಂಡ ಬ್ರಹ್ಮಾಂಡ ನಾಯಕ ವಿನಾಯಕ ಪ್ರಭುರಯ ಪ್ರಥಮ ಗಜಾನನ ಸಿದ್ಧಿ ವಿನಾಯಕ ತುझे ಅನಂತ ಸಿದ್ಧಿ ವಿನಾಯಕ ತುझे ಅನಂತ ಸಿದ್ಧಿ ವಿನಾಯಕ ತುझे ಅನಂತ ಸಿದ್ಧಿ ವಿನಾಯಕ ತುझे ಅನಂತ ಶಿವಾತ್ಮಜ ಮಂಗಳ ಶಿವಾತ್ಮಜ ಸರಿ ಸರಿ ರಿಗ ಸರಿ ನಿ ಸರಿ ನಿ ರೇ ಸ ನಿ ದ ಪ ಮ ಪ ದ ನಿ ಸರಿ ಕ ಮ ಕ್ಷಿ
ಕುಂಭಕುಚ ಮದಮದ ಗಜ ಗಮಪದ್ಮಭವ ಹರಿಶಂಭುನುತಪದ ಶಲ್ಕರಿಯೇದು ನಾಚಿತಲವೇ ಗದೀರ್ ಚಮ್ಮಗಿ ಬುಡುಕ ಅಂಬಭಕ್ತ ಜನ ಕಲ್ಪಲದಿಕ ಕರುಣಾಲಯ ಸದಯ ಗಿರಿತನಯ ಕಾವವೇ ಶರಣಾಗತೋಡು ಗದತ ಪಾತಕಮೂಲನು ದೇ
ಕಾಲುಷಹರಿಣಿ ಸದನತ ಫಲದಾಯಕೆಯ ನಿವಿರುದು ಭುವಿಲೋ ಕಲಿಗಿನ ದೊರೆಯನು ಸುವೆ ದಾಮು ವಿಧೃತ ಕುವರ್ಣಯ ಮದದನು ಜವಾರಣ ಮೃಗೇಂದ್ರಾಚಿತ ಕಲುಷದ ಅಪರಿಮಿತವೈಭವಮುಗಲ ನಿಸ್ಮರಣ ಮದಿಲೋ ದಚಿನ ಜನ ಸಾಗರಿ ಸ
you so much. Music itself is divine, and we hope this 3 hour is really a divine experience for all of us. ಬಹುಶಃ ಹುಣ್ಣಿಮೆಯ ಈ ದಿವಸ ಇಲ್ಲಿ ನಿಜವಾದಂಥ ನಾದಾರಾಧನೆ ನಡೆದಿದೆ ಅಂತ ಅಂದುಕೊಳ್ತಾ ಎಲ್ಲ ಕಲಾವಿದರಿಗೆ ಒಂದು ದೊಡ್ಡಾದ ಚಪ್ಪಾಳೆಯೊಂದಿಗೆ ನಾವೆಲ್ಲ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಜೊತೆಗೆ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನು ಇಲ್ಲಿ ಒದಗಿಸಿಕೊಟ್ಟಂತಹ ಕೊನೆತೋಟ ಮನೆತನದವರಿಗೆ ನಾವೆಲ್ಲರೂ ಕೃತಜ್ಞತಾಪೂರ್ವಕವಾದ ಚಪ್ಪಾಳೆಯನ್ನು ನೀಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಬಹುಶಃ ಸಾಂಪ್ರದಾಯಿಕವಾದಂತಹ ಜಗದಾನಂದಕಾರಕ ಪಂಚರತ್ನ ಕೀರ್ತನೆಯಿಂದ ಆರಂಭಗೊಂಡು ರಾಮಕಲಾ ರಾಗದೊಂದಿಗೆ ವಿಶೇಷವಾದಂಥ ಪ್ರಸ್ತುತಿ, ಬಹುಶಃ ನಮಗೆಲ್ಲ ಇಲ್ಲಿ ಕೇಳಲಿಕ್ಕೆ ಅಪರೂಪವಾದಂತಹ ಪ್ರಸ್ತುತಿಯನ್ನು ಮುಂದುವರಿಸ್ತಾ ಸಾಮಾನ್ಯವಾಗಿ ರಾಮನಿ ಸಮಾನಮೆವರು ಅದು ಕೀರ್ತನೆ ರೂಪದಲ್ಲಿ ಬಂದರೆ ಇವತ್ತು RTP ಕೀರ್ತನೆ ಎರಡೂ ರೂಪದಲ್ಲಿ ಬಂದು ಭೈರವಿಯೊಂದಿಗೆ ಮುಕ್ತಾಯ ಆಗಿರುವಂಥ ಈ ಕಚೇರಿ ಬಹುಶಃ ನಮ್ಮೆಲ್ಲರ ಮನಸ್ಸಿನಲ್ಲಿ ನೆನಪಿನಲ್ಲಿ ಸದಾ ಇರುವಂಥ ಕಚೇರಿ ಅಂತ ಹೇಳ್ತಾ, ಪುತ್ತೂರಿಗೆ ಸಂಗೀತ ಅನ್ನುವುದು ಹೊಸತಲ್ಲ ಬಂಧುಗಳೇ, ಪುತ್ತೂರಿಗೆ ಸಂಗೀತ ಅನ್ನುವಂಥದ್ದು ಹೊಸತಲ್ಲ. ಆದರೆ ಇವತ್ತು ಇಲ್ಲಿ ನಡೆದಂಥ ಸಂಗೀತ ಕಚೇರಿ ಬಹುಶಃ ನಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿಯುವಂಥ ಸಂಗೀತ ಕಚೇರಿ. 2026 ಪ್ರಥಮ ಕಚೇರಿಯನ್ನು ಇವತ್ತು ತುಂಬ ಸಂತೋಷದಿಂದ ನಾವೆಲ್ಲ ಆಸ್ವಾದಿಸಿದ್ದೇವೆ. ಆನ್ ಬಿಹಾಫ್ ಆಫ್ ಆಲ್ ದ ಆಡಿಯನ್ಸ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಸರ್. The concert was soulful. That's the only word I can say. The concert was soulful. Thank you so much. ಕಲಾವಿದರನ್ನು ಇದೀಗ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ, ಕಚೇರಿಯನ್ನು ನಡೆಸಿಕೊಟ್ಟಂಥ ವಿದ್ವಾನ್ ವಿಘ್ನೇಶ್ ಈಶ್ವರ್ ಚೆನ್ನೈ ಇವರನ್ನು ಹೈಕೋರ್ಟಿನ ಸೀನಿಯರ್ ಅಡ್ವೊಕೇಟ್ ಆಗಿರುವಂಥ SK ಆಚಾರ್ಯ ಇವರು ಬಂದು ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ವಿಘ್ನೇಶ್ ಈಶ್ವರ್ ಈಸ್ ನೋನ್ ಫಾರ್ ಅನ್ಫರ್ಗೆಟೇಬಲ್ ಪರ್ಫಾರ್ಮೆನ್ಸ್ ಆನ್ ಸ್ಟೇಜ್. Sir, we have experienced it. We have witnessed a wonderful violinist today, Vidwan Sai Rakshit. In a concert, usually we see that a violinist will follow a vocalist, but today really we have experienced a different experience, whether violinist is following a vocalist or vocalist is following a violinist. Sir, it was really a wonderful experience for all of us. Dr. Ravi Prakash Kajay ಅವರು ಬಂದು ಶ್ರೀಯುತ ವಿದ್ವಾನ್ ಸಾಯಿ ರಕ್ಷಿತ್ ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕಲೈಮಾಮಣಿ ಕನ್ಯಾಕುಮಾರಿಯವರ ಶಿಷ್ಯ ಅದೇ ರೀತಿಯಲ್ಲಿ ಬೆಳೀತಾ ಇರುವಂಥದ್ದು ನಾವೆಲ್ಲ ತುಂಬ ಸಂತೋಷಪಟ್ಟಿದ್ದೇವೆ. ಮೃದಂಗದಲ್ಲಿ ನಮ್ಮ ಜೊತೆಗೆ ಇವತ್ತು ಒದಗಿ ಬಂದಂಥವರು ವಿದ್ವಾನ್ BS ಪ್ರಶಾಂತ್ ಅವರು. NC ಭಾರದ್ವಾಜ್ ಅವರು ಬರಬೇಕಿತ್ತು, ಆಗ ನಾನು ಉಲ್ಲೇಖ ಮಾಡಲಿಲ್ಲ ಅದನ್ನು ಉದ್ದೇಶಪೂರ್ವಕವಾಗಿ. ಅನಿವಾರ್ಯವಾದಂತಹ ಬೆಳಗ್ಗೆ ತಾನೇ ಅವರಿಗೆ ಆಗಿರುವಂಥ ಒಂದು ಕೌಟುಂಬಿಕ ಸಮಸ್ಯೆಯಿಂದಾಗಿ ಅವ್ರಿಗೆ ಬರಲಿಕ್ಕಾಗಲಿಲ್ಲ. BS ಪ್ರಶಾಂತ್ ಸರ್ ಅವರನ್ನು ಕೇಳಿಕೊಂಡಾಗ ವಿದೌಟ್ ಎನಿ ಸೆಕೆಂಡ್ ಥಾಟ್, ಯಾಕೆಂದರೆ ಕಲೆಗೆ ಯಾವತ್ತೂ ಗೌರವ ಇದೆ, ಕಲೆ ಯಾವತ್ತೂ ಕೂಡ ಒಂದು ನಿಂತ ನೀರಲ್ಲಾದ ಹರಿತದೆ ಅನ್ನುವುದಕ್ಕೆ ಇದೇ ಸಾಕ್ಷಿ. ಒಳ್ಳೆಯ ಕಚೇರಿಗೆ ನಮಗೆ BS ಪ್ರಶಾಂತ್ ಅವರು ಒದಗಿ ಬಂದಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಸರ್, ಎಲ್ಲರ ಪರವಾಗಿ ತಮಗೆ ಮಗದೊಮ್ಮೆ ಕೃತಜ್ಞತಾಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಡಾಕ್ಟರ್ ಹರಿಕೃಷ್ಣ ಪಾಣಾಜಿಯವರು ಬಂದು ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಇನ್ನೂ ಒಂದು ಆಯೋಜಕರು ಉಲ್ಲೇಖ ಮಾಡಿದರು, ಸ್ವಲ್ಪ ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ, ಮಧ್ಯದಲ್ಲಿ ಕಚೇರಿಯ ಮಧ್ಯದಲ್ಲಿ ಅವರು ಒಮ್ಮೆ ಹೇಳಬೇಕು ಅಂತ ಆದರೆ ಅದು ಹೇಳ್ತಾರೆ, ಒಂದು ಉಲ್ಲೇಖ ಮಾಡಬೇಕು ನೀವು ಅಂತ. ಆದರೆ ಅವರು ಹೇಳಲಿಲ್ಲ ಸರ್, ಅದನ್ನು ವಿಘ್ನೇಶ್ ಅವರಿಗೆ ಹೇಳಬೇಕು ಅಂತ ಹೇಳಿದರು. ಅದನ್ನು ನಾನು ಉಲ್ಲೇಖ ಮಾಡಲಿಲ್ಲ ಅದನ್ನು ಉಲ್ಲೇಖ ಮಾಡಲಿಲ್ಲ ಅದನ್ನು, ಯಾಕೆಂದರೆ ಕಲೆ ನಿರಂತರವಾಗಿ ನಡೀತದೆ ಅನ್ನುವಂಥದ್ದು. BS ಪ್ರಶಾಂತ್ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳ್ತಾ, ಅವರು ಒದಗಿ ಬಂದವರು ಅನಿವಾರ್ಯವಾಗಿ ಸಿಕ್ಕಿದವರಲ್ಲ ಅನ್ನೋದನ್ನು ನಾವೆಲ್ಲ ಮತ್ತೊಮ್ಮೆ ನೆನಪಿಸಿಕೊಳ್ತೇವೆ ಅಂತ ಹೇಳ್ತಾ, ನಮ್ಮ ಜೊತೆಗೆ ಇವತ್ತು ಕಂಜೀರದಲ್ಲಿ ಸಹಕರಿಸಿದಂಥವರು ಯುವ ಕಲಾವಿದರಾದಂಥ ಅನಿರುದ್ಧ ಆತ್ರೇಯ ಅವರು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆಗೆ ಕಂಜೀರದಲ್ಲಿ ಒದಗಿ ಬಂದವರು ಅನಿರುದ್ಧ ಆತ್ರೇಯ ಅವರು. ಅವರನ್ನು ಗೌರವಿಸಬೇಕು ಅಂತ ಡಾಕ್ಟರ್ ವರದರಾಜ ಚಂದ್ರಗಿರಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. Once again, Puttur will remain this concert forever, sir.
ಆ್ಯಂಡ್ ಇಟ್ ವಾಸ್ ರಿಯಲಿ ಎ ಡಿವೈನ್ ಎಕ್ಸ್ಪೀರಿಯನ್ಸ್ ಫಾರ್ ಆಲ್ ಆಫ್ ಅಸ್. ಆಡಿಯೋಲ್ಲಿ ನಮಗೆ ಸಹಕರಿಸಿದಂಥ ಶ್ರೀಯುತ ಪ್ರಕಾಶ್ ಅವರು ವೇದಿಕೆಗೆ ಬಂದು ವರದರಾಜ ಚಂದ್ರಗಿರಿ ಅವರ ಕೈಯಿಂದ ಒಂದು ಸ್ಮರಣಿಕೆಯನ್ನು ತೆಗೆದುಕೊಳ್ಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪುತ್ತೂರು ಈಸ್ ನೋನ್ ಫಾರ್ ಕ್ಲಾಸ್ ಆಡಿಯನ್ಸ್. ನಾವೆಲ್ಲ ಖಂಡಿತವಾಗಿ ನೆನಪಿಸಿಟ್ಕೊಳ್ಬೇಕು. ಬಹುಶಃ ನಮಗೆ ಸಂಖ್ಯೆ ಮುಖ್ಯ ಅಲ್ಲ, ಆ ಸಂಗೀತ ಕಚೇರಿಯನ್ನು ಸಂಪೂರ್ಣವಾಗಿ ಆಸ್ವಾದಿಸುವಂತಹ ಕಲಾ ಪ್ರೇಮಿಗಳು, ಕಲಾ ರಸಿಕರು ನಮಗೆ ಮುಖ್ಯ. ಬಹುಶಃ ಈ ದಿನ ಈ ನಂದಿವನದಲ್ಲಿ ನಡೆದಂಥ ಕಚೇರಿಯಲ್ಲಿ ಪ್ರತಿಯೋರ್ವ ಕಲಾ ಪ್ರೇಮಿಯೂ ಕೂಡ ಈ ಕಲೆಯನ್ನು ಆಸ್ವಾದಿಸಿದ್ದೇವೆ, ಸಂತೋಷಪಟ್ಟಿದ್ದೇವೆ ಅಂತ ಹೇಳ್ತಾ ಬಂದಂಥ ಎಲ್ಲ ಕಲಾ ಪ್ರೇಮಿಗಳಿಗೆ, ಸಂಗೀತ ಪ್ರೇಮಿಗಳಿಗೆ, ಕಲಾ ಪೋಷಕರಿಗೆ, ನಂದಿವನದ ಜೊತೆಗೆ ಈ ಕೊನೆತೋಟ ಮನೆತನದ ಎಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಸಹಕರಿಸಿದಂಥ ಮಾಧ್ಯಮ ಮಿತ್ರರಿದ್ದರಿ, ಬಂದಂಥ ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳನ್ನು ಮನೆಯವರ ಪರವಾಗಿ ಸಮರ್ಪಿಸ್ತಾ, ತಮಗೆಲ್ಲರಿಗೂ ಊಟದ ವ್ಯವಸ್ಥೆ ಇದೆ, ಅದನ್ನೆಲ್ಲ ಸ್ವೀಕರಿಸಿ ತಾವು ತೆರಳಬೇಕು. ಈ ಸಂಗೀತ ಕಚೇರಿ ಪುತ್ತೂರಿಗೆ ಹತ್ತೂರಿನ ಜನ ಬಂದು ಸೇರಿ ಆಸ್ವಾದಿಸುವಂಥ ಕಚೇರಿಯಾಗಿದೆ. ನಮ್ಮೆಲ್ಲರ ಮನೆಗಳಲ್ಲಿ ಈ ಕಚೇರಿಯ ಸ್ವಾದ ಇದೆ ಅಂತ ಹೇಳ್ತಾ ಶುಭರಾತ್ರಿ. ಐ ರಿಕ್ವೆಸ್ಟ್ ವಿದ್ವಾನ್ ವಿಘ್ನೇಶ್ ಈಶ್ವರ್ ಟು ಎಕ್ಸ್ಪ್ರೆಸ್ ಫ್ಯೂ ವರ್ಡ್ಸ್. Anu, thank you so much for having us here actually. Today it went unexpectedly really. I'm attributing everything to the ambience, because after finishing an entire season of concerts in December in Chennai for all of us, including Prashantana, because he was also there, I've seen him. They have each played more than about 30 concerts, 35 concerts, and I myself have sung about 17 concerts. And after that, to come here and sing a 3.5 hour kacheri, unless the ambience and all of you create that environment and vibe, we cannot. It doesn't. We need that inspiration to kind of go on and sing a 3-hour concert. So thank you so much for that, and thank you, K.M. Nataraj sir, for having us over here and inviting us to this beautiful place. I hope you have more and more concerts over here. More and more of our friends come and experience this place. And unfortunately, I have lesser time to experience this place, but I hope my other colleagues and friends can come here, stay here a little longer, and experience this beautiful venue, place, and your house. Thank you so much for having us in your home. ಕಲೆ ಅನ್ನುವಂಥದ್ದು ನಿರಂತರವಾದದ್ದು. ಕಲೆ ಸಾಗರದ ಹಾಗೆ, ಬೊಗಸೆಯಲ್ಲಿ ಹಿಡಿದಷ್ಟು ಮಾತ್ರ ನಮ್ಮ ಪಾಲು ಅಂತ ಹೇಳ್ತಾ ಈ ಸಂಗೀತದ 3 ಗಂಟೆಯ ರಸಸ್ವಾದವನ್ನು ಅನುಭವಿಸ್ತಾ. Sorry, one more thing. I have to thank Mrs. Nataraj for the amazing food and the hospitality over here of all the staff over here, everybody, the way they looked after us after we came this afternoon, and that energy is what carries on and gives us the energy to also sing the kacheri. Thank you so much, and we are waiting for what comes next. ಬಹುಶಃ ಬೊಗಸೆಯಲ್ಲಿ ಹಿಡಿದಂತಹ ಈ ರಸಸ್ವಾದ ನಮ್ಮ ಜೀವನಕ್ಕೆ ಪೂರ್ತಿ ಸದಾ ನೆನಪಿನದ್ದು ಆಗ್ತದೆ ಅಂತ ಹೇಳ್ತಾ, ಎಲ್ಲರೂ ಕೂಡ ಊಟವನ್ನು ಸ್ವೀಕರಿಸಿ ತೆರಳಬೇಕು. ಮತ್ತೆ ಆಗುವಂತಹ ಸಂಗೀತ ಕಾರ್ಯಕ್ರಮಗಳಿಗೆ, ಕಲಾ ಕಾರ್ಯಕ್ರಮಗಳಿಗೆ ತಾವುಗಳೆಲ್ಲ ಬರಬೇಕು ಅಂತ ಮನೆಯವರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು. ಶುಭರಾತ್ರಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.